ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತಾ ಮಲ್ಲ ಸುದ್ದಿಲು. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಸೌಭಾಗ್ಯ ಒಡಿಪು ಜಿಲ್ಲೆದ ತಿರುಗಾಟಕ್ಕೂ ಬತ್ತದು ಹೆಬ್ರಿಡ್ ಕೇಂದ್ರ ಕೃಷಿ ಬೊಕ್ಕ ರೈತ ಕಲ್ಯಾಣ ಮಂತ್ರಿ ಶೋಭಾ ಕರಂದ್ಲಾಜೆ. ರಾಜಮಾರ್ಗಡು ಅವಘಡ ತಪ್ಪಾದು ಡ್ರೈವರ್ಲಿನ ಭದ್ರತೆಗಾದು ಸುರತ್ಕಲ್ದ ಪಾವಂಜೆಡು ಸಜ್ಜಿದ ಟ್ರಕ್ ಟರ್ಮಿನಲ್ ಕುಡ್ಲಡು ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ ಗುರ್ಕಾರ್ಯರು ಡಿಎಸ್ ವೀರಯ್ಯ. ಕದ್ರಿದ ಅರ್ತಾ ಹೋಂಡಾ ಮಾರಾಟದ ಅಂಗಡಿಡು ಅಮೇಜ್ ಹೋಂಡಾ ಹೊಸ ಗಾಡಿ ಲೋಕಾರ್ಪಣೆ ಅತ್ತವರ ಮಿತ್ತಮೊಗೆರಡು ಕೋಟ್ಯಾನ್ಸ್ ಹೋಮಿಯೋಪತಿ ಅಂಡ್ ವೆಲ್ನೆಸ್ ಸೆಂಟರ್ ಉದಿಪನ. ಅಂಬೇಡ್ಕರ್ ಭವನಗೂ ಸಿದ್ದರಾಮಯ್ಯನ ಸರ್ಕಾರ ಬಜೆಟ್ಡು ಬೋಡಾಯ್ನಾತು ಕಾಸುವದಗಾದನು ಕುಡ್ಲಾ ಉರುವ ಸ್ಟೋರ್ದ ಅಂಬೇಡ್ಕರ್ ಭವನಗೂ ಭೇಟಿ ಕೊಡ್ದು ಮಾಜಿ ಮಂತ್ರಿ ಬೀರಮ್ಮನತ್ರ. ವಾರ್ತೆದ ವಿವರ. ಪ್ರಧಾನಿ ಮೋದಿ ಭಾರತದ ಸೌಭಾಗ್ಯ ಅರಿನು ತೂಂಡ ಖುಷಿ ದುಃಖ ಪೆರ್ಮೆ ಮಾತಲಾಪುಂಡು ದಿನದ 14 ಗಂಟೆ 6 ಕೆಲಸ ಮಲ್ಪುವೆರೆಂದು ಕೇಂದ್ರ ಕೃಷಿ ಬೊಕ್ಕ ರೈತ ಕಲ್ಯಾಣ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರು. ಒಡಿಪು ಜಿಲ್ಲಾ ತಿರುಗಾಟಗು ಬತ್ತಿನ ಅರೆನು ಹೆಬ್ರಿಡ್ ಎತ್ಕೊನ್ನ ಪುರ್ತುಡು 6 ಪಾತಿರಿಯರು. ಕೇಂದ್ರ ಕೃಷಿ ಬೊಕ್ಕ ರೈತ ಕಲ್ಯಾಣ ರಾಜ್ಯ ಮಂತ್ರಿ ಶೋಭಾ ಕರಂದ್ಲಾಜೆ ಒಡಿಪು ಜಿಲ್ಲೆಡು 2 ದಿನ ತಿರುಗಾಟ ಮಲ್ತೊಂದುಲ್ಲೆರು. 6 ಚಿಕ್ಕಮಂಗಳೂರುಡ್ದು ಹೆಬ್ರಿಗ್ ಕಾರ್ದಿನಗ ಗಡ್ದಡಿ ಎತ್ಕೊಂಡೆರು. ಈ ಪೊರ್ತುಡು ಶೋಭಾ ಕರಂದ್ಲಾಜೆ ಪಾತಿರ್ದು ಸಂಸದಡು ಎದುರು ಪಕ್ಷಲು ಬೊಡ್ಚಾಂದಿನ ವರ್ತನೆ ತೋಜಾದ ಹೊಸ ಮಂತ್ರಿಯರೇನು ಸದನಗೂ ಪೊಲಬು ಮಲ್ಪರೆ ಬುಡ್ತುಜೆರು. ರಾಷ್ಟ್ರದ ಜನಕ್ಲೆಗೂ ಪೊಲಬು ಮಲ್ಪರೆ ಜನಾಶೀರ್ವಾದ ಯಾತ್ರೆ ಬರುಂದುಂಡು. ದೇಶದೋರ್ಮೇಡು 43 ಮಂತ್ರಿಯರು ಯಾತ್ರೆ ಮಲ್ತೊಂದುಲ್ಲೆರು. ಪ್ರಧಾನಿ ಮೋದಿ ಭಾರತದ ಸೌಭಾಗ್ಯ ಅರಿನು ತೂಂಡ ಖುಷಿ ದುಃಖ ಪೆರ್ಮೆ ಮಾತಲ ಆಪುಂಡು ದಿನದ 14 ಗಂಟೆ ಕೆಲಸ ಮಲ್ಪುವೆರು. ದೇಶಡು ಬಾರಿ ಹೆಚ್ಚ ಸಂಸ್ಥೆಲೇನು ಕೃಷಿ ಇಲಾಖೆ ಹೊಂದುದುಂಡು. ಕೃಷಿಕರ್ನ ಏಳಿಗೆಗೂ ಕಾರ್ಯಕ್ರಮ ಪಾಡೊಂದ ಯುಪಿಎ ಸರ್ಕಾರ ಓಟುದ ವರ್ಷ 21,000 ಕೋಟಿ ರೂಪಾಯಿ ಕೊರ್ದಿತ್ತಂಡು. ಪ್ರಧಾನಿ ಮೋದಿ 1,30,000 ಕೋಟಿ ರೂಪಾಯಿ ದೆತ್ತದೀತೆರು. ಕೃಷಿ ಸಂಶೋಧನೆಗೂ 2,000 ಕೋಟಿ ದೆತ್ತದೀತೆರೆಂದು ಮಂತ್ರಿ ಶೋಭಾ ಕರಂದ್ಲಾಜೆ ಪಂಡಿರು. ನಾವೀಗ 43 ಜನ ಹೊಸ ಸಚಿವರಾಗಿದ್ದೀವಿ. ನಮ್ಮನ್ನ ಪರಿಚಯ ಮಾಡಬೇಕು ಅಂತ ಹೇಳಿ 19ನೇ ತಾರೀಕು ಮೊದಲ ದಿನ ಪಾರ್ಲಿಮೆಂಟ್ ಆರಂಭ ಆದಾಗ ನಮ್ಮ ಪ್ರಧಾನಿ ಅವರು ಎದ್ದು ನಿಂತರೆ ಅವರಿಗೆ ಎದ್ದು ನಿಂತು ಒಂದು ವಾಕ್ಯ ಮಾತಾಡಲಿಕ್ಕೂ ವಿರೋಧ ಪಕ್ಷದವರು ಬಿಟ್ಟಿಲ್ಲ. ಗಲಾಟೆ ಮಾಡಿದ್ರು, ಗೊಂದಲ ಮಾಡಿದ್ರು, ಅಸಭ್ಯವಾಗಿ ನಡ್ಕೊಂಡ್ರು. ಪ್ರಧಾನಿ ಅವರು 1 ನಿಮಿಷದಲ್ಲಿ ತನ್ನ ಕೈಯಲ್ಲಿರುವಂತಹ ಪೇಪರ್ ಅನ್ನ ಟೇಬಲ್ ಮೇಲೆ ಮಂಡನೆ ಮಾಡಿ ಅವರು ವಾಪಸ್ ಹೋದ್ರು. ರಾಜ್ಯಸಭೆಯಲ್ಲಿ ಕೂಡ ಇದೇ ರೀತಿ ನಡೆಯಿತು. ಅದಕ್ಕಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಿತು, ಅವತ್ತು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಇದ್ದಂತ ಸದಸ್ಯರ ಮುಂದೆ ನನ್ನ ಸಚಿವ ಸಂಪುಟದ ಸದಸ್ಯರನ್ನ ಪರಿಚಯ ಮಾಡಲಿಕ್ಕೆ ದೇಶಕ್ಕೆ ಇವರ ಪರಿಚಯ ಮಾಡಿಸಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ದೇಶದ 135 ಕೋಟಿ ಜನರ ಮುಂದೆ ನಾನು ಇವರನ್ನು ಕರ್ಕೊಂಡು ಹೋಗ್ತೀನಿ ಮತ್ತು ದೇಶಕ್ಕೆ ಪರಿಚಯ ಮಾಡಿಸ್ತೀನಿ ಅನ್ನುವಂಥ ಸಂಕಲ್ಪವನ್ನ ಅವತ್ತು ನಮ್ಮ ಪ್ರಧಾನಿ ಮತ್ತು ನಮ್ಮ ಪಕ್ಷ ಮಾಡಿದ್ರು. ಮೊನ್ನೆ 16ನೇ ತಾರೀಕು 15ನೇ ತಾರೀಕು ನಮ್ಮ ಎಲ್ಲ 13ಕ್ಕೆ ಪಾರ್ಲಿಮೆಂಟ್ ಮುಗಿದು 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಇಲ್ಲಿ ನಾವೆಲ್ಲರೂ ಭಾಗವಹಿಸಿ 16ನೇ ತಾರೀಕಿನಿಂದ ಇಡೀ ದೇಶದಲ್ಲಿ ಹೊಸ ಸಚಿವ ಸಂಪುಟದ ಹೊಸ ಸಚಿವರ ಪ್ರವಾಸ ಆರಂಭ ಆಗಿದೆ. ನಾನು ಕೂಡ ಮಂಡ್ಯ, ಚಾಮರಾಜನಗರ, ಮೈಸೂರು ರಾಜಮಾರ್ಗಡು ಅವಘಡ ತಡೆಪೆರೆ ಟ್ರಕ್ ಲಾರಿ ಡ್ರೈವರ್ಲಿನ ಭದ್ರತೆಗಾದು ಸಜ್ಜಿದ ಟ್ರಕ್ ಟರ್ಮಿನಲ್ ಕುಡ್ಲಡು ಕಟ್ಟುಂಡು ಐಕಾದು ಸುರತ್ಕಲ್ದ ಪಾವಂಜದ ಕೈತಲು ಜಾಗೆ ಗುರ್ತ ಮಲ್ತದನೆಂದು ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ದ ಗುರುಕಾರ್ಯರು ಡಿಎಸ್ ವೀರಯ್ಯ ಪಂತೆರು. 6 ಗುರುವಾರ ಕುಡ್ಲಡು ಸುದ್ದಿಗಾರರ ಪಾತಿರಿಯರು. ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ದ ಗುರ್ಕಾರ್ಯರು ಡಿಎಸ್ ವೀರಯ್ಯ ಕುಡ್ಲಡು ಗುರುವಾರ ಸುದ್ದಿಗಾರರ ಪಾತಿರ್ದು ರಾಜುಡು ಟ್ರಾಫಿಕ್ ಜಾಮ್ ಅವಘಡ ತಡೆಪರೆ ಪರಿಸರಗೂ ನಷ್ಟ ಆಪುನೇನು ನಿಯಂತ್ರಣ ಮಲ್ಪರೆ ಟ್ರಾಫಿಕ್ ಸರಿಯಾದ ನಿರ್ವಹಣೆ ಮಲ್ಪರೆ ರಾಷ್ಟ್ರೀಯ ರಾಜಮಾರ್ಗಲೆಡು ಸಜ್ಜಿದ ಟ್ರಕ್ ಟರ್ಮಿನಲ್ ಮಲ್ಪುಡಾತಂಡು ಕುಡ್ಲಡು ಎಂದೇನು ಮಲ್ಪರೆ ಜಿಲ್ಲಾಧಿಕಾರಿಲೆಡ ಚರ್ಚೆ ನಡಪಾದನೆಂದು ಪಂಡಿರು. ಸುರತ್ಕಲ್ ಪಾವಂಜೆ ಕೈತಲು ಜಾಗೆ ಗುರ್ತು ಮಲ್ತದಡು. ಎನ್ಎಂಪಿಟಿ ಕೈತಲು ಜಾಗೆ ಉಪ್ಪುನ ಬಗೆಟ್ಲ ಚರ್ಚೆ ಮಲ್ದಡು. ರಾಜುಡು 5 ಕಡೆಟ್ಟು ಟ್ರಕ್ ಟರ್ಮಿನಲ್ ಉಂಡು ಮಾತಾ ಕಡೆಟ್ಟು ಆವಡುಂದು ಎಂಕ್ಲೈನ ಒತ್ತಾಯ
ಬೆಂಗಳೂರು ಯಶವಂತಪುರ ಹೊಸಪೇಟೆ ದಾಸಿನಪುರ ಬೊಕ್ಕ ಮೈಸೂರು ಟ್ರಕ್ ಟರ್ಮಿನಲ್ ಉಂಡು. ಲಾರಿ ಡ್ರೈವರ್ಲು ಮಾರ್ಗದ ಬರಿಟು ಲಾರಿ ಉಂತಾದ ಪೋಪುನ ಸರಿಯಾತ್ತು. ಎಡ್ಡೆ ಟರ್ಮಿನಲ್ ಕೊರ್ಂಡ ಡ್ರೈವರ್ಲು ಅವಲೇ ಉಂತುದು ಪೋಪೆರೋ. ಸರ್ಕಾರದ ಲಾಭಗೂ ಮಾತ್ರ ಒಪ್ಪುನ ಟರ್ಮಿನಲ್ ಅತ್ತು. ಡ್ರೈವರ್ಲೆನ ಭದ್ರತೆ ಕಾತೊಂದು ಅವಘಡ ತಡೆಪೊಡು. ಸರ್ಕಾರ ಅಂದೇಕು ಉಮೇದು ಕೊರ್ಪುಣೊಂದು ಪಂಡಿರೋ. ಬೇಗ ಮೀಟಿಂಗ್ ಲೆತ್ತದು ಜಿಲ್ಲಾಧಿಕಾರಿಲೆಡ ಚರ್ಚೆ ಮಲ್ತದು. ರಾಜಮಾರ್ಗಗೂ ಮುಟ್ಟದ ಜಾಗೆಡು ಟರ್ಮಿನಲ್ ಮಲ್ಪೆರೆ ಉಲ್ಲ. ಮೂಜಿನಾಲ ಟ್ರಕ್ ಬೇಸ್ಲೇನು ಕಟ್ಟರೆ ಚಿಂತನೆ ಉಂಡು ಡಿಎಸ್ ವೀರಯ್ಯ ಪಂಡಿರೋ. ನಮ್ಮ ಟರ್ಮಿನಲ್ ಸ್ಟಾರ್ಟ್ ಆಗಿ 1985ನಲ್ಲಿ ಸ್ಟಾರ್ಟ್ ಆಯಿತು. ಆನಂತರ ದೇವರಾಜ್ ಅರಸು ಹೆಸರಿನಲ್ಲಿ 1919ನಲ್ಲಿ ಸ್ಟಾರ್ಟ್ ಆಗಿದೆ. ಮುಖ್ಯ ಟರ್ಮಿನಲ್ನ ಒಂದು ನಿಗಮ ಮಾಡಿ ರಾಜ್ಯದಲ್ಲಿ ಆಪರೇಷನ್ ಮಾಡುವ ಉದ್ದೇಶ, ನಮ್ಮಲ್ಲಿ ಟ್ರಾಫಿಕ್ ಜಾಮ್ ತುಂಬ ಆಗ್ತಿದೆ, ಅಪಘಾತಗಳಾಗ್ತಿದೆ, ಪೊಲ್ಯೂಷನ್ ಪ್ರಾಬ್ಲಮ್ ಇದೆ. ಅದಕ್ಕೆಲ್ಲ ಕಾರಣ ನಾವು ಟ್ರಾಫಿಕ್ನ ಡಿಸಿಪ್ಲಿನ್ ಮಾಡದೇ ಇರತಕ್ಕಂಥದ್ದು. ಸೊ ಒಂದು ಶಿಸ್ತುಬದ್ಧವಾದಂಥ ಒಂದು ಸುಸಜ್ಜಿತ ಟರ್ಮಿನಲ್ಲು ಬಹುಶಃ ಎಲ್ಲ ಹೈವೇಗಳಲ್ಲೂ ಕೂಡ ಅಗತ್ಯ ಇದೆ. ಆ ಉದ್ದೇಶದಿಂದ ಇವತ್ತು ನಾನು ಮಂಗಳೂರಿಗೆ ಬಂದಿದ್ದೇನೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷನಲ್ಲಿ ಇವತ್ತು ಮೀಟಿಂಗ್ ಕೂಡ ಆಗಿದೆ. ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಎಲ್ಲೆಲ್ಲಿ ಲ್ಯಾಂಡ್ ಇದೆ ಏನು ಅಂತ. ಅವರು ಹೇಳಿದ್ದಾರೆ ಬೈಕಂಪಾಡಿನಲ್ಲಿ, ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಈಗಾಗಲೇ ನಮ್ಮದು 5 ಕಡೆ ಟರ್ಮಿನಲ್ ಇದೆ, ಎಕ್ಸಿಸ್ಟಿಂಗ್ ಟರ್ಮಿನಲ್. ಒಂದು ಬ್ಯಾಂಗ್ಳೂರು ಯಶವಂತಪುರ ಒಂದು 43 ಎಕರೆ ಇದೆ. ಹೊಸಪೇಟೆ ಬಳ್ಳಾರಿ ಜಿಲ್ಲೆ ಅಲ್ಲೊಂದು 53 ಎಕರೆ ಇದೆ. ದಾಸನಪುರ ಅಂತೇಳಿ ನಮ್ಮ ಯಶವಂತಪುರ ರಸ್ತೆಯಲ್ಲೇ ತುಮಕೂರು ರೋಡ್ನಲ್ಲಿದೆ, ಅಲ್ಲಿ ಒಂದು 15 ಎಕರೆ ಇದೆ. ಮೈಸೂರಿನಲ್ಲಿ ಟರ್ಮಿನಲ್ ಆಗಿದೆ. ಈಗಾಗಲೇ ವೆಹಿಕಲ್ಸು 1000-2000 ವೆಹಿಕಲ್ಸ್ ನಿಂತ್ಕೊಳ್ಳುವಂಥ ಟರ್ಮಿನಲ್ನ ನಿರ್ಮಾಣ ಈ 5 ಕಡೆ ಆಗಿದೆ. ನಮ್ಮ ಉದ್ದೇಶ ಎಲ್ಲ ಜಿಲ್ಲೆಗಳು ಟರ್ಮಿನಲ್ ಆಗಬೇಕು. ಈ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು NMPT ಅವರು ಎಲ್ಲ ಹೇಳಿದ್ದು ಆ ಪ್ರೈವೇಟ್ ಜಾಗವನ್ನು ಖರೀದಿ ಮಾಡ್ತಾ ಇರೋದು ಅಷ್ಟೊಂದು ಸೂಕ್ತವಾಗಿಲ್ಲ. NMPT ಅವರ ಜಾಗ ಈಗ ಆಲ್ರೆಡಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ SEZ ಆಗಿದೆ, MRPL ಇದೆ, NMPTಯ ಬೇರೆ ಬೇರೆ ಇದರೊಳಗಡೆ ಇದೆ. ಮತ್ತು ಸಿಟಿಯನ್ನು ಎಂಟ್ರಾಗೋಕ್ಕಿಂತ ಮುಂಚಿತವಾಗಿಯೇ ಒಂದು ವ್ಯವಸ್ಥಿತವಾದಂಥ ಒಂದು ಜಾಗನ ಮಾಡೋದಕ್ಕೂ ಕೂಡ ಇದರೊಳಗಡೆ ಇದೆ ಅನ್ನುವಂಥ ಸಜೆಸ್ಟ್ ಮಾಡಿದಾಗ NMPT ಅವರ ರೆಪ್ರೆಸೆಂಟೇಟಿವ್ ಕೂಡ ಅದನ್ನೊಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿರೋದಕ್ಕೆ ಈಗ ಜಿಲ್ಲಾಡಳಿತಕ್ಕೆ ಮಾನ್ಯ ಅಧ್ಯಕ್ಷರ ಡೈರೆಕ್ಷನ್ ಪ್ರಕಾರ ಅವರು ಕೂಡ ಸ್ಥಳ ತನಿಖೆ ಮಾಡಿ ನೋಡ್ತಾರೆ. ನಾವು ನೆಕ್ಸ್ಟ್ 1 ತಿಂಗಳಲ್ಲಿ ಆ ಒಂದು ಜಾಗಕ್ಕೆ ಒಂದು ವ್ಯವಸ್ಥಿತವಾದಂಥ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಮಾಡಿ ಕಳಿಸಿ ಕಾಸ್ಟನ್ನು ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಅದನ್ನು ನಾವು 1 ತಿಂಗಳಲ್ಲಿ ಒಂದು ಟರ್ಮಿನಲ್ನ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ನಾವು ಅದನ್ನು ಕಳಿಸ್ಕೊಡ್ತೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕರ್ಯರು ರವಿಶಂಕರ್ ಮಿಜಾರ್ ಒಟ್ಟಿಗಿತ್ತೇರೋ. ಅಂಬೇಡ್ಕರ್ ಭವನಗೂ ಸಿದ್ದರಾಮಯ್ಯನ ಸರ್ಕಾರ ಬಜೆಟ್ ಬೋಡಾಯಿನಾಥ ಕಾಸು ಒದಗಾದನು. ಸಮಾಜಗೂ ಎಡ್ಡೆ ಕಟ್ಟುಣ ಒದಗಾಯಿನ ಖುಷಿ ಉಂಡು ಮಾಜಿ ಮಂತ್ರಿ ಬೀರಾಮನಾಥ್ ರೈ ಪಂತೆರ. 6 ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಗುರ್ಕಾರ್ಯರು ಹರೀಶ್ ಕುಮಾರ್ ಕುಡ್ಲಾ ಉರುವ ಸ್ಟೋರ್ದ ಅಂಬೇಡ್ಕರ್ ಭವನಗೂ ಗುರುವಾರ ಭೇಟಿ ಕೊಡ್ದು ಇಂಚ ಪಂತೆರೋ. ಕುಡ್ಲ ಉರುವ ಸ್ಟೋರ್ಡು ಪುನಃ ಅಂಬೇಡ್ಕರ್ ಭವನ ಕಟ್ವಣಗೂ ಗುರುವಾರ ಮಾಜಿ ಮಂತ್ರಿ ಬೀರಾಮನಾಥ್ ರೈ, ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಭೇಟಿ ಕೊರಿಯರು. ಈ ಪೊರ್ತುಡು ರಮನಾಥ್ ರೈ ಪಾತೆರ್ದು ಎಂಕ್ಲೆನ ಪಕ್ಷ ಅಧಿಕಾರಡು ಪುನಗ ಬಾರಿ ಬೇಡಿಕೆ ಇಡ್ದವ್ರ ತಾನು ಉಸ್ತುವಾರಿ ಮಂತ್ರಿ ಆದ ಪುನಗ ಅಂಬೇಡ್ಕರ್ ಭವನ ಕಾಮಗಾರಿಗೂ ದುಂಬು ಬೈದ. ಬಾರಿ ಚರ್ಚೆಡ್ದ ಬೊಕ್ಕ ಅಂಬೇಡ್ಕರ್ ಭವನಗೂ ಮಂಜೂರಾತಿ ಕೊರ್ದಿತ್ತ. ನಿಘಂಟದ ಜಾಗೆಡು ಭವನ ಕಟ್ಟರೆ ಎಂಕುಲು ಕೆಲಸ ಮಲ್ತದ. ಸಿದ್ದರಾಮಯ್ಯನ ಸರ್ಕಾರ ಬಜೆಟ್ ಬೋಡಾಯಿನಾಥ್ ಕಾಸು ಸಾಯ ಕೊರ್ದಿತ್ತಂಡು. ಸಮಾಜಗೂ ಎಡ್ಡೆ ಕಟ್ವಣ ಒದಗಾದ ಅಂದು ಪನ್ಪನ ಖುಷಿ ಉಂಡು ಪಂಡೇರು. ಪರಿಶಿಷ್ಟ ಸಮಾಜದ ಜನರನ್ನ ಅವರಿಗೆ ಕೊಡುವಂಥ ಗೌರವವನ್ನು ಕೊಟ್ಟಿಲ್ಲ ಅಂತೇಳಿ ಬರುವಾಗೆ ನೋವಾಗಿದೆ. ಅವಮಾನ ಆದ ರೀತಿಯಲ್ಲಿ ಆಗಿದೆ ಅಂತೇಳಿ ಬಹುಶಃ ಈ ವೇದಿಕೆಯಲ್ಲಿ ಬರಲಿಕ್ಕೂ ಅವರಿಗೆ ಯಾರಿಗೂ ಕೂಡ ಅವಕಾಶ ಆಗಿಲ್ಲ. ಇವತ್ತು ಆ ಸಮಾಜಕ್ಕೆ ಸೇರಿದಂಥ ಜನರನ್ನು ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಆಮಂತ್ರಣ ಮಾಡಿಲ್ಲ ಅಂಥೇಳಿ ಅವರಿಗೆಲ್ಲ ನೋವಿದೆ. ಅದಕ್ಕೆ ಅವರ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನನ್ನ ಮಾತನ್ನು ಹೇಳಿದಲ್ಲ, ನನಗೆ ಬೇಸರ ಅಲ್ಲ, ದಲಿತ ಸಮುದಾಯಕ್ಕೆ ಆದಂಥ ಬೇಸರ ಅದು ನನಗೂ ಆದ ಹಾಗೆ ಅವಮಾನ. ದಲಿತ ಸಮುದಾಯಕ್ಕೆ ಆಗುವ ಅವಮಾನ, ಅಂಬೇಡ್ಕರ್ ಆದ ಅವಮಾನ ಪರೋಕ್ಷವಾಗಿ ರಮಣತಾಯಿ ಕೂಡ ಅದು ಬೇಸರ ಆಗಿದೆ ಅಂತ ಹೇಳೋದು. ಹರೀಶ್ ಕುಮಾರ್ ಪಾತೆರ್ದು ಸ್ವತಂತ್ರ ದಿನ ತಾನಿ ಪಿರವರಿ ದಿನಕ್ಲೆಗ್ ಅಪಮಾನ ಮಲ್ಪುನ ಕೆಲಸ ಬಿಜೆಪಿ ಮಲ್ತುದುಂಡು. ಅಂಬೇಡ್ಕರ್ಗ ಬಿಜೆಪಿ ಅಪಮಾನ ಮಲ್ತುದುಂಡು ಒಂದು ಎನ್ನಂದಿನ ಸಂಗತಿ ಅತ್ತು. ಎನ್ನದೇ ಬಿಜೆಪಿ ಹಿಡಿದು ಆಯ್ನ ಕೆಲಸ ಅಕ್ಲೆನ ಪಾತೆರಡು ಮಾತ್ರ ಅತ್ತು. ಕಾರ್ಯುಡ್ಲ ಅಂಬೇಡ್ಕರ್ ಗಾಂಧಿ ಪಿರವರಿ ದಿನ ಸಮುದಾಯಗೂ ಅಪಮಾನ ಮಲ್ಪುನ ಕೆಲಸನು ಮಲ್ತೊಂದೇ ಬೈದರೆಂದು ಹರೀಶ್ ಕುಮಾರ್ ಪಂಡೇರು. ಅವರನ್ನು ಕೂಡ ಮೊನ್ನೆ ನಮ್ಮ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿವಸದಂದು ಕೂಡ
ಅವರಿಗೆ ಕೂಡ ಅವಮಾನ ಮಾಡುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗಿದೆ. ಅಂಬೇಡ್ಕರ್ ಅವರಿಗೆ ಕೂಡ ಈ ಒಂದು ಭವನವನ್ನು ಉದ್ಘಾಟಿಸುವಂಥ ಸಂದರ್ಭ ಅವಮಾನ ಸರ್ಕಾರದಿಂದ ಆಗಿದೆ. ಇದೆಲ್ಲ ಬಹುಜನರಿಗೆ ನೋವುಂಟು ಮಾಡುವಂಥ ಪ್ರಸಂಗಗಳು. ಇಂಥ ಪ್ರಸಂಗಗಳು ಇದೇನು ನಾವು ಇದನ್ನು ಅನಿರೀಕ್ಷಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರ ಸರ್ಕಾರದ ಮಂತ್ರಿಗಳೇ ಹೇಳಿದ್ದಾರೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಧಿಕಾರಕ್ಕೆ ಬಂದವರು ಅನ್ನುವಂಥ ವಿಚಾರವನ್ನು ಅವರ ಮಂತ್ರಿಗಳೇ, ಕೇಂದ್ರ ಮಂತ್ರಿಗಳು, ಉತ್ತರ ಕರ್ನಾಟಕದ MP ಅವರು ಹೇಳಿದ್ದಾರೆ. ಆದ್ದರಿಂದ ಇದೇನು ನಾವು ಅನಿರೀಕ್ಷಿತ ಅಲ್ಲ, ಇದು ನಿರೀಕ್ಷಿತವೇ. ಯಾವತ್ತೂ ಅವರಿಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮೇಲೆ ಖಂಡಿತ ಗೌರವ ಇಲ್ಲ ಅನ್ನೋದನ್ನು ಅವರು ಮಾತಿನಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ, ಆಚಾರದಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕ್ ಹೆಚ್ಚೊಂದುಪ್ಪು ನೀಡಿದಾವ್ರ ಜಿಲ್ಲಾಧಿಕಾರಿಲಿನ ಆದೇಶದಂಚ ಪುಣ್ಯಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಡು ಗುರುವಾರೊಡ್ದು ಆಗಸ್ಟ್ ಮುಟ್ಟ ಓವಿ ಸೇವೆಲು ಉಪ್ಪುಜಿ ಭಕ್ತರು ಕ್ಷೇತ್ರಗೂ ಭೇಟಿ ಕೊರ್ದು ದೇವೇರ್ನ ಇಂಬು ನಟ್ಟೋನಲ್ಲಿ ವಾರ ಅಕೇರಿದ ಕರ್ಫ್ಯೂ ಪೊರ್ತುಡು ದೇವಸ್ಥಾನ ಬಂದಾದಿಪ್ಪುಣುಂದು ದೇವಸ್ಥಾನದ ಆಡಳಿತ ಮಂಡಳಿ ಪ್ರಕಟಣೆ ಕೇನೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕ್ ಹೆಚ್ಚೊಂದುಪ್ಪು ನೀಡಿದಾವ್ರ ಜಿಲ್ಲಾಧಿಕಾರಿಲಿನ ಆದೇಶದಂಚ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಗುರುವಾರೊಡ್ದು ಆಗಸ್ಟ್ 30 ಮುಟ್ಟ ಒವ್ವೆ ಸೇವೆಲು ಉಪ್ಪುಜಿ ದೇವಸ್ಥಾನಗೂ ಭಕ್ತರು ಪೋವಲಿ ತೀರ್ಥ ಮೀಪುನ ಅನ್ನದಾನ ಇಂಚ ಒವ್ವೆ ಸೇವೆಲು ಉಪ್ಪುಜಿ ಶನಿವಾರ ಬೊಕ ಐತಾರ ವಾರ ಕೇರಿ ಕರ್ಫ್ಯೂ ದಾವ್ರ ದೇವಸ್ಥಾನಲ ಬಂದುಪ್ಪುಣುಂದು ದೇವಸ್ಥಾನದ ಆಡಳಿತ ಮಂಡಳಿ ಗೊತ್ತು ಮಲ್ತದಂಡು ಕಾಂಡೆ 7-11 ಮಧ್ಯಾಹ್ನ 12-1 ಬೊಕ್ಕ ರಡ್ಡರಿಡ್ದು ಬಯ್ಯ ಆಜಿ ಮುಟ್ಟ ಭಕ್ತರು ದೇವಸ್ಥಾನಗೂ ಪೊಗ್ಗೋಲಿ ವಾರ ಕೇರಿ ಕರ್ಫ್ಯೂದ ದಿನಕ್ಲೇನು ಬುಡ್ದು ಬಾಕಿದ ದಿನೊಟ್ಟು ಉಂತುನ ವಸತಿ ವ್ಯವಸ್ಥೆ ಮಲ್ತದಿತ್ತದು ಕೊರೋನಾ ನೆಗೆಟಿವ್ ವರದಿ ಕಡ್ಡಾಯ ಅಂದು ದೇವಸ್ಥಾನದ ಆಡಳಿತ ಮಂಡಳಿ ತೆರಿಪಾದಂಡು. ದೇಶದ ಚರಿತ್ರೆ ಓದುನಕ್ಲೆಗ್ ಸಾರ್ವರ್ಕರ್ ಏರೆಂದು ಗೊತ್ತಿಜ್ಜಿ ಏರ್ ಗಲಾಟೆ ಮಲ್ಪೇರ ಅಕುಲು ಚರಿತ್ರೆನೇ ಓದುದುಪ್ಪುಜೇರೆಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೇರ ಕಬಕಡು SDPI ಕಾರ್ಯಂತೇರು ಸ್ವತಂತ್ರ ದಿನದ ರಥೋನು ತಡೆತಿನ ವಿಷಯಡು 6 ಓಡಿಪುಡು ಸುದ್ದಿ ಮಾಧ್ಯಮಲಿಡ ಇಂಚ ಪಂತೇರ. ಕೇಂದ್ರ ಕೃಷಿ ಬೊಕ್ಕ ರೈತರ್ನ ಕಲ್ಯಾಣ ಮಂತ್ರಿ ಶೋಭಾ ಕರಂದ್ಲಾಜೆ ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಇಂಚಿಪ್ಪ ಕಬಕಡು ನಡತಿನ ರಥಯಾತ್ರೆ ಬಗೆಟ್ಟು ಪಾತಿರಿಯರು ದೇಶದ ಸ್ವತಂತ್ರ ಹೋರಾಟಗಾರರು ಸಾವರ್ಕರ್ ರಡ್ಡು ಸರ್ತಿ ಜೀವಾವಧಿ ಶಿಕ್ಷೆ ಅನುಭವಿಸಿನಾರು. ದೇಶದ ಚರಿತ್ರೆ ಓದು ನಕ್ಲೆಗ್ ಸಾರ್ವರ್ಕರ್ ಏರೆಂದು ಗೊತ್ತಿಜ್ಜಿ ಏರು ಗಲಾಟೆ ಮಲ್ಪೇರ ಅಕುಲು ಚರಿತ್ರೆನೇ ಓದುಜಿರು ಓದುಂಡಲ ವಾ ಶಾಲೆಡು ಓದುದಿರು ಪನ್ಪನವು ಮುಖ್ಯ ಹಾಪುಣದು ಪಂಡಿರು. ದೇಶದ ಮಾತಾ ಸವಲತ್ತು ಪಡೆಯಿನ ವ್ಯಕ್ತಿ ಸ್ವತಂತ್ರ ಹೋರಾಟಗಾರನ ವಿಚಾರಡು ಗಲಾಟೆ ಮಲ್ಪುವೆ ಗಲಾಟೆ ಮಲ್ತಿನಕ್ಲಿನ ಬಗೆಟ್ಟು ತನಿಖೆ ಆವಡು ತಪ್ಪಿರವಡು ಏರುಲ್ಲಿருந்து ಗೊತ್ತಾವಡು ಗಲಾಟೆ ಮಲ್ತಿನಕ್ಲೆಗ್ ಕಠಿಣ ಶಿಕ್ಷೆ ಆವಡುಂದು ಕರಂದ್ಲಾಜೆ ಪಂಡಿರ. ಅಫಘಾನಿಸ್ತಾನ ವಿಚಾರ ದುಂಬುದಿದಾರ ಪಾತಿರ್ದು ಸರಕಾರ ಪೋದು ತಾಲಿಬಾನ್ ದಕ್ಲು ಬೈದಿರು ಇತ್ತೆ ಲೋಕ ಜಾಗ್ರತೆ ಆಪುನ ಲಕ್ಕುದುಂತುನ ಪೊರ್ತು ದೇಶಗೂ ವಿರೋಧ ಮಲ್ಪುನಕ್ಲೆಗ್ ಕಠಿಣ ಶಿಕ್ಷೆ ಆವಡುಂದು ಶೋಭಾ ಕರಂದ್ಲಾಜೆ ಪಂಡಿರ. ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ 2 ಬಾರಿ ಜೀವಾವಧಿ ಶಿಕ್ಷೆಯನ್ನ ಕರಿನೀರಿನ ಶಿಕ್ಷೆಯನ್ನ ಅನುಭವಿಸಿದವರು ಸಾವರ್ಕರ್. ದೇಶದ ಚರಿತ್ರೆಯನ್ನು ಯಾರು ಓದಿಲ್ವೋ ಅವರಿಗೆ ಸಾವರ್ಕರ್ ಅಂದರೆ ಯಾರು ಅಂತ ಗೊತ್ತಿರಲ್ಲ. ಆದರೆ ನಾವೆಲ್ಲರೂ ಕೂಡ ಭಾರತೀಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರು ಅವರ ಕೊಡುಗೆ ಏನು ಅನ್ನುವಂಥದ್ದನ್ನು ದಯಮಾಡಿ ಚರಿತ್ರೆ ಓದಬೇಕು. ಯಾರು ಗಲಾಟೆ ಮಾಡಿದ್ದಾರೆ ಅವರಿಗೆ ಭಾರತದ ಹಿನ್ನೆಲೆ ಗೊತ್ತಿದೆಯಾ, ಚರಿತ್ರೆ ಗೊತ್ತಿದೆಯಾ, ಇತಿಹಾಸ ಓದಿದಾರಾ, ಮತ್ತು ಅವರು ಯಾವ ಸ್ಕೂಲಲ್ಲಿ ಓದಿದ್ದಾರೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇಶಭಕ್ತರನ್ನು ಗೌರವಿಸೋದಂಥ ವ್ಯಕ್ತಿ ಅವನು ದೇಶದ ಎಲ್ಲ ಸೌಲಭ್ಯವನ್ನು ಅನುಭವಿಸ್ತಾನೆ ಮತ್ತು ಇದೇ ರೀತಿ ಗಲಾಟೆ ಮಾಡ್ತಾ ಇರ್ತಾನೆ. ಸರ್ಕಾರ ಇದರ ಬಗ್ಗೆ ತೀವ್ರತರವಾದಂಥ ತನಿಖೆ ಮಾಡಬೇಕು, ಇದರ ಹಿಂದಿರುವಂಥ ಶಕ್ತಿ ಏನು ಮತ್ತು ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು. ಕನ್ಸಲ್ಟೆಂಟ್ ಹೋಮಿಯೋಪಥಿಕ್ ಫಿಸಿಷಿಯನ್ ಡಾಕ್ಟರ್ ಶ್ರೇಯಾಂಕ್ ಕೋಟ್ಯಾನ್ ರೇನ ಕೋಟ್ಯಾನ್ಸ್ ಹೋಮಿಯೋಪತಿ ಆ್ಯಂಡ್ ವೆಲ್ನೆಸ್ ಸೆಂಟರ್ ಗುರುವಾರ ಕುಡ್ಲಾ ಅತ್ತಾವರದ ಮಿತ್ತ ಮೊಗೆರ್ದ ಅಪ್ಟೌನ್ ಸ್ಕ್ವೇರ್ಡ್ ಉದಿಪನಾಡ್ ಫಾದರ್ ಮುಲ್ಲರ್ಸ್ ವೈದ್ಯಕೀಯ ಕಾಲೇಜ್ದ ಮಾಜಿ ಪ್ರಿನ್ಸಿಪಾಲರು ಅಂಚನೆ ಆರ್ಗನನ್ ಆಫ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಪ್ರೊಫೆಸರ್ ಶಿವಪ್ರಸಾದ್ ಕೋಟ್ಯಾನ್ಸ್ ಹೋಮಿಯೋಪತಿ ಆ್ಯಂಡ್ ವೆಲ್ನೆಸ್ ಸೆಂಟರ್ನು ಉದಿಪನ ಮಲ್ತಿರ. ಕನ್ಸಲ್ಟೆಂಟ್ ಹೋಮಿಯೋಪಥಿಕ್ ಫಿಸಿಷಿಯನ್ ಡಾಕ್ಟರ್ ಶ್ರೇಯಾಂಕ್ ಕೋಟ್ಯಾನ್ ರೇನ ಕೋಟ್ಯಾನ್ಸ್ ಹೋಮಿಯೋಪತಿ ಆ್ಯಂಡ್ ವೆಲ್ನೆಸ್ ಸೆಂಟರ್ ಉದಿಪನಗು ಗುರುವಾರ ಕುಡ್ಲದ ಅತ್ತಾವರ ಮಿತ್ತ ಮೊಗೇರು KMC ಮರೇನಾ ಕೈತಲ್ದ ಅಪ್ಟೌನ್ ಸ್ಕ್ವೇರ್ಡ್ ಅಟ್ಟಣೆ ಮಲ್ತದಿತ್ತೆರ.
ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜ್ದ ಮಾಜಿ ಪ್ರಿನ್ಸಿಪಾಲರು ಅಂಚನೆ ಆರ್ಗನನ್ ಆಫ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಪ್ರೊಫೆಸರ್ ಶಿವಪ್ರಸಾದ್ ಬಿನ್ನಿರ್ನ ಸೇರಿಗೆಡು ಕೋಟ್ಯಾಮ್ಸ್ ಹೋಮಿಯೋಪತಿ ಅಂಡ್ ವೆಲ್ನೆಸ್ ಸೆಂಟರ್ ನು ಉದಿಪನ ಮಲ್ತಿರೋ ಕುಡ್ಲದ ಮೆಲಾಗ್ರಸ್ ಹೈಸ್ಕೂಲ್ ಹಿರಿಯ ಶಿಕ್ಷಕಿ ಶ್ರೀಮತಿ ಬಿಯುಲ್ಲಾ ರೇಗೋ, ಚಕ್ರಪಾಣಿ ಶ್ರೀ ಗೋಪಿನಾಥ ದೇವಸ್ಥಾನದ ಮಾಜಿ ಟ್ರಸ್ಟಿ ಕೆ ಮುರಳೀಧರ ಉಡುಪ, ಡಾಕ್ಟರ್ ಶ್ರೇಯಾಂಕ್ ಕೋಟ್ಯಾನ್ ರೇನ ಅಮ್ಮೆರು ಪ್ರೊಫೆಸರ್ ಎಂ ಶಶಿಧರ ಕೋಟ್ಯಾನ್ ಅಪ್ಪೆ, ಡಾಕ್ಟರ್ ಸುಫಲಾ ಎಸ್ ಕೋಟ್ಯಾನ್, ಡಾಕ್ಟರ್ ಗುರುಪ್ರಸಾದ್, ವಕೀಲರಾಯನ ಆರ್ ಪದ್ಮರಾಜ್ ಬೊಕ್ಕ ವರದರಾಜ್, ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಎಚ್ ರತೀಂದ್ರನಾಥ್ ಅತ್ತಾವರ, ಡಿ ಬಾಲಚಂದ್ರ ರೈ, ನೀಲಯ ಎಂ ಅಗರಿ, ಸುಧಾಕರ ಕರ್ಕೇರ ಬೊಕ್ಕ ಬಂಧುಲು ದೋಸ್ತಿಲು ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು. ಡಾಕ್ಟರ್ ಪ್ರೊಫೆಸರ್ ಶಿವಪ್ರಸಾದ್ ಪಾತಿರ್ದ್ ಎಡ್ಡೆ ರೀತಿದ ವೈದ್ಯಕೀಯ ಮಾರ್ಗದರ್ಶನ ಬೊಕ್ಕ ಮರ್ದ್ ಜನಕ್ಲೆಗ್ ತಿಕ್ಕೊಡು ಶ್ರೇಯಾಂಕ್ ಕೋಟ್ಯಾನ್ ಕ್ಲಿನಿಕ್ ಸುರುಮಲ್ತಿನವು ಅಪ್ಪೆ ಅಮ್ಮಗ್ ಕೊರ್ನ ಗೌರವ ಕಲ್ತಿನ ಸಂಸ್ಥೆಗ್ ನಿಕ್ಲೆಡ್ದು ಮಲ್ಲ ಪುದರ್ ಬರಡಂದು 6 ಎಡ್ಡೆಪ್ಪು ಬೈಕೇರೋ. ಜನರಿಗೆ ಒಳ್ಳೆಯ ರೀತಿಯಾದಂತಹ ವೈದ್ಯಕೀಯ ಮಾರ್ಗದರ್ಶನ ಮತ್ತು ಚಿಕಿತ್ಸೆ ನೀಡಿ ಯಾವ ಸಮಸ್ಯೆಗಳಿದ್ದರೂ ಅದನ್ನು ಒಳ್ಳೆಯ ರೀತಿಯಾಗಿ ಪರಿಹರಿಸಿಕೊಂಡು ಎಲ್ಲರಿಂದ ಮನ್ನಣೆ ಹೆತ್ತವರಿಗೂ, ಯಾಕಂತೇಳಿದ್ರೆ ಮುಖ್ಯ ಅಂತ ಹೇಳಿದರೆ ಹೆತ್ತವರಿಗೆ ಕೊಡುವಂಥ ಒಂದು ಗೌರವ ಇದು. ನಾವು ಸೊ ಮಕ್ಕಳಾಗಿ ನಿಮ್ಮ ಕಡೆಯಿಂದ ಮಾಡಿದಂಥ ಹೆಸರಿನಿಂದ ನಿಮ್ಮ ಹೆಸರಿನಿಂದ ಅವರಿಗೂ ಖ್ಯಾತಿ ಬಂದು ಅವರಿಗೂ ಅದರಲ್ಲಿ ಒಳ್ಳೆಯದಾಗಿಕೊಂಡು ಅವರು ಮುಂದಕ್ಕೆ ಅದೊಂದು ಅನುಭವಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ನಿಮಗೆ ಬರಲಿ. ಅದೇ ರೀತಿಯಲ್ಲಿ ನಮಗೆ ಸಂಸ್ಥೆಗಳಿಗೆ ನೀವು ಯಾವುದು ಕಲ್ತಿದ್ದೀರ ಆ ಸಂಸ್ಥೆಯ ಒಂದು ಹೆಸರನ್ನು ನೀವು ಉನ್ನತ ರೀತಿಯಲ್ಲಿ ಕೊಂಡೋಗಿ ಆ ಸಂಸ್ಥೆಯ ಹೆಸರನ್ನು ಇನ್ನು ಮುಂದಕ್ಕೂ ನಿಮ್ಮಿಂದ ಆ ಒಂದು ಸಂಸ್ಥೆ ಅದರಿಂದ ನೀವು ಬಂದಿದ್ದೀರಿ. ಶ್ರೀಮತಿ ಬಿಯುಲ್ಲಾ ರೇಗೋ ಪಾತಿರ್ದು ಶ್ರೇಯಾಂಕ್ ಏತೋ ಸರ್ತಿ ಭವಿಷ್ಯೋಡು ಎಡ್ಡೆ ಆವಡುಂದು ಕನ ಕಟ್ಟೊಂದಿತ್ತಿನ ಜವಣೆ ಕನ ನಿಜ ಮಲ್ತದೆ. ಗೋಲ್ಡ್ ಮೆಡಲ್ ಪಡೆತಿನ ಬಿರ್ಸೆ ಈ ಕಾರ್ಯೋಡು ಗೆಲ್ಮೆ ಪಡೆಪುನೆಟ್ಟು ಸಂಶಯ ಇಜ್ಜಿಂದ್ ಪಂಡಿರೋ. Dreamers are performers and performers are achievers. Definitely this is true in the case of our dear Shreya. He had that dream. From 8th standard I noticed that to dream to become a doctor, and he performed. And he performed to such an achievement that when I heard that he won the gold medal from that Father Muller's institution, really we should give a big hand for him, the best outgoing student. ಕೆ ಮುರಳೀಧರ ಉಡುಪೇರು ಪಾತಿರ್ದ್ ನರಮಾಣ್ಯನು ಬಾರಿ ಪ್ರೀತಿಡು ಗುರ್ತ ಮಲ್ಪನೋ ಬಾರಿ ಮುಖ್ಯ ಅಂಚಿನ ವ್ಯಕ್ತಿತ್ವ ತಾನು ಶಶಿಧರ್ ಕೋಟ್ಯಾನ್ ರೆಡ ತೂತೆ ಅರೆ ನಮಗೆ ಇತ್ತೆ ಕ್ಲಿನಿಕ್ ಮಲ್ತದೇರೋ ಒಂದು ಅಪ್ಪೆ ಅಮ್ಮಗ ಪೆರ್ಮೆದ ಸಂಗತಿಯಿಂದ ಪಂಡೆರೋ. ಆ ನಡವಳಿಕೆ ಅಂತ ಹೇಳಿದರೆ ಮನುಷ್ಯ ಅವನನ್ನು ರಿಸೀವ್ ಮಾಡುವಾಗ ಆ ಸ್ಮೈಲ್ ಕೊಟ್ಟು ಪ್ರೀತಿಯಿಂದ ಅವನನ್ನು ಯಾವುದೇ ಸಮಯದಲ್ಲಿ ರಿಸೀವ್ ಮಾಡಬೇಕು. ಇವರು ಅಂಥ ವ್ಯಕ್ತಿತ್ವವುಳ್ಳ ವಿಶೇಷ ವ್ಯಕ್ತಿ, ಮನುಷ್ಯನನ್ನು ಗುರುತಿಸಿಕೊಳ್ಳೋದು. ಯಾಕಂತ ಹೇಳಿದರೆ ಆ ಎಪ್ರೋಚ್ ಒಳ್ಳೆಯದಿದ್ದರೆ ಎಲ್ಲವೂ ಒಳ್ಳೆಯದೇ, ಎಪ್ರೋಚ್ ಒಳ್ಳೆಯದಿಲ್ಲದರೆ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ನಾನು ಸಹ ಇಲ್ಲಿ 30-40 ವರ್ಷದಿಂದ ಇದೇ ಏರಿಯಾದಲ್ಲಿ ಇದ್ದೇನೆ. ಹಾಗೆ ಇವರನ್ನು ನನಗೆ ಒಳ್ಳೆಯ ಪರಿಚಯ ಉಂಟು. ಹಾಗೂ ಇವರ ಮಗ ಈಗ ಒಂದು ಕ್ಲಿನಿಕ್ ಓಪನ್ ಮಾಡಿ ಜನರ ಸೇವೆಗೆ ತೊಡಗಿದ್ದಾರೆ. ಈ ಸುಸಂದರ್ಭದಲ್ಲಿ ಅವ ತಾಯಿ ತಂದೆಯನ್ನು ಒಂದು ಆಶೀರ್ವಾದ ಪಡೆದುಕೊಂಡು ಬಾಕಿ ಎಲ್ಲರಿಗೂ ಕೈ ಮುಗಿದು ಒಂದೇ ವಿಷಯದಲ್ಲಿ ಮಾಡಿದರೆ ಖಂಡಿತ ಶ್ರೇಯಸ್ಸಾಗ್ತದೆ ಅಂತ ಹೇಳುವುದರಲ್ಲಿ 2 ಮಾತೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಡು ನಂದಿನಿ ಪೇರುತ್ಪಾದಕರ್ನ ಒಕ್ಕೂಟ ಗಿರಾಕಿಲೆಗ್ ನಂದಿನಿ ಉತ್ಪತ್ತಿಲೆನು ನೂದೇಟ್ ಪತ್ತೆ ದಾತು ರಿಯಾಯಿತಿಡು ಕೊರ್ಪುನ ನಂದಿನಿ ಸಿಹಿ ಉತ್ಸವ 15 ದಿನ ನಡಪವನುಂಡು. ಗುರುವಾರ ಬೆದ್ರಡು ನಂದಿನಿ ಸಿಹಿ ಉತ್ಸವಡು ದಕ್ಷಿಣ ಕನ್ನಡ ಪೇರುತ್ಪಾದಕರ್ನ ಒಕ್ಕೂಟದ ನಿರ್ದೇಶಕರು ಕೆಪಿ ಸುಚರಿತಾ ಶೆಟ್ಟಿ ಉದಿಪನ ಮಲ್ತೆರು. ನಂದಿನಿ ಉತ್ಪತ್ತಿಲೇಡು ಗಿರಾಕಿಲೆಗ್ 15 ದಿನ ನೂದೇಟು ಪತ್ತೆ ತಾತು ರಿಯಾಯಿತಿ ಕೊರ್ಪುನ ನಂದಿನಿ ಸಿಹಿ ಉತ್ಸವನು ದಕ್ಷಿಣ ಕನ್ನಡ ಪೇರುತ್ಪಾದಕರ್ನ ಒಕ್ಕೂಟ ಯೋಜನೆ ಪಾಡ್ದಂಡು. ಬೆದ್ರಡು ಗುರುವಾರ ಒಕ್ಕೂಟದ ನಿರ್ದೇಶಕರು ಕೆಪಿ ಸುಚರಿತಾ ಶೆಟ್ಟಿ ನಂದಿನಿ ಸಿಹಿ ಉತ್ಸವಗೂ ಚಾಲನೆ ಕೊರಿಯರು. ಈ ಪೊರ್ತುಡಾರ್ ಪಾತಿರ್ದು ರೈತರಿಗೂ ಗಿರಾಕಿಲೆಗ್ ಬೊಕ್ಕ ಡೀಲರ್ಲೆಗ್ ದಕ್ಷಿಣ ಕನ್ನಡ ಪೇರುತ್ಪಾದಕರ್ನ ಒಕ್ಕೂಟ ಶಕ್ತಿ ದಿಂಜಾವ್ನ ಕೆಲಸ ಮಲ್ತೊಂದುಂಡು. ನಂದಿನಿದ 45 ಉತ್ಪತ್ತಿಲೆಡ್ 28 15 ದಿನ 10% ರಿಯಾಯಿತಿ ಕೊರೊಂದುಂಡು.
ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ದಿನಕ್ಕೂ 5,30,000 ಲೀಟರ್ ಪೇರು ರೈತರೆಡ್ದು ಒಟ್ಟು ಮಲ್ತದು 4 ಲಕ್ಷ ಲೀಟರ್ ಪೇರುನು ಗಿರಾಕಿಲೆಗೂ ಕೊರೊಂದುಲ್ಲ. ವರ್ಷಡು 2 ಸರ್ತಿ ಈ ಯೋಜನೆ ದೀವೋನುಂಡು. ನನ್ನದ ದಿನಕ್ಲೆಡು ಪೇರು ಸಂಸ್ಕರಣೆ ಮಲ್ತದು ಶಾಲಾ ಜೋಕ್ಲೆಗೂ ಕೊರ್ಪುನ ಯೋಜನೆ ಉಂಡು. ಕೊರೋನಾ ಸೀಕದ ಪೊರ್ತುಡ್ಲ ಏರೆಗ್ಲ ಉಪದ್ರ ಆವಂದಿನಂಚ ತೂವೊಂದುಂಡು. ಡೀಲರ್ ರೈತರು ಬೊಕ್ಕ ಗಿರಾಕಿಲೆಗ್ ಪಣವು ಕಾಸಿಡು ಸಾಕಾರ ಕೊರ್ಪುನೊಂದು ಸುಚರಿತಾ ಶೆಟ್ಟಿ ಪಂಡಿರೋ. ಯಾಕಂದ್ರೆ ನಮಗೆ ಗ್ರಾಹಕರು ಅತ್ಯಂತ ಮುಖ್ಯ. ಅದರೊಟ್ಟಿಗೆ ಬಹುಶಃ ನಮ್ಮ ಯಾವುದೇ ಒಂದು ಪ್ರಾಡಕ್ಟ್ ಏನಿದೆ ಅದು ಬೇರೆ ರೀತಿಯ ಡಿಸ್ಕೌಂಟ್ ರೀತಿ ಅಲ್ಲ. ಬೇರೆ ಎಲ್ಲ ಸಂಘ ಸಂಸ್ಥೆಗಳ ಡಿಸ್ಕೌಂಟ್ ಇರ್ತದೆ, ಆದರೆ ಇದರಲ್ಲಿ ಕ್ವಾಲಿಟಿಯೂ ಅದೇ, ಕ್ವಾಂಟಿಟಿಯೂ ಅದೇ. ಅದರಲ್ಲಿ 10% ರಿಯಾಯಿತಿಯನ್ನು ಕೊಡುವ ಮೂಲಕ ಒಂದು ಕಡೆಯಲ್ಲಿ ನಮ್ಮ ಉತ್ಪನ್ನಗಳ ಮಾರುಕಟ್ಟೆಗೆ ಪ್ರೋತ್ಸಾಹ ಮಾಡುವುದು, ಗ್ರಾಹಕರಿಗೆ ಉತ್ತಮವಾದಂಥ ಗುಣಮಟ್ಟದ ಒಂದು ಉತ್ಪನ್ನಗಳು ಕಡಿಮೆ ದರದಲ್ಲಿ ಸಿಗುವಂಥದ್ದು. ಅದರೊಟ್ಟಿಗೆ ನಮ್ಮ ಡೀಲರ್ಗಳಿಗೂ ಕೂಡ ಅತಿ ಹೆಚ್ಚಿನ ವ್ಯವಹಾರ ಮಾಡೋದಕ್ಕೆ ನಾವು ಪ್ರೋತ್ಸಾಹವನ್ನು ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ನನಗೆ ಮನೆಗೆ ಏನು ಬೇಕಾಗಿದೆಯಾ ಅದನ್ನೆಲ್ಲ ಇಲ್ಲಿಂದಲೇ ಕೊಂಡೋಗ್ತಿದ್ದೇನೆ. ನಂದಿನಿ ಅವರದ್ದೇ ಇಲ್ಲಿಂದಲೇ ಕೊಂಡೋಗ್ತಿದ್ದೇನೆ. ಹಾಗೆ ಎಲ್ಲರಿಗೂ ನಾನು ಮೂಡಿಬಿದಿರೆಯ ಸಮಸ್ತ ಜನತೆಗೆ ನಂದಿನಿ ಅವರ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗಬೇಕಂತೇಳಿ ನಾನು ಆಶಿಸುತ್ತೇನೆ. ಹಾಗೆ ನಮ್ಮ ರಮೇಶ್ ಅಣ್ಣ ವಿಚಾರಿಸಿ ಹೇಳಿದಾಗೆ ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ, ಒಳ್ಳೆ ಸರ್ವಿಸ್ ಕೊಡ್ತಾರೆ. ಅದು ನನಗೆ ತುಂಬ ಖುಷಿ ಆಗ್ತದೆ. ನಾನು ಆಚೀಚೆ ಹೋಗುವಾಗ ನೋಡ್ತಿರ್ತೇನೆ, ತುಂಬ ಆಕ್ಟಿವ್ ಆಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತಾರೆ. ಹಾಗೆ ಸ್ವಚ್ಛತೆಯ ವಿಷಯದಲ್ಲೂ ಇಲ್ಲಿ ಈ ಸುತ್ತಮುತ್ತ ಎಲ್ಲ ಅವರು ಸ್ವಚ್ಛತೆಯನ್ನು ಇಟ್ಕೊಳ್ತಾರೆ. ಅದು ತುಂಬಾ ಅವರಿಗೆ ಅಭಿನಂದನೆಗಳು. ಬಂಟ್ವಾಳ ತಾಲೂಕದ ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ಆಗಸ್ಟ್ 4 ಶ್ರೀ ಲಕ್ಷ್ಮೀ ಪೂಜೆ ಶುರುವಾದಿತ್ತದು ನಿಚ್ಚಲ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತೊಂದುಂಡು. ಗುರುವಾರ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ದುಂಬಾಳ್ತೆಡು ಬಾಲಭೋಜನ ಕಾರ್ಯಕ್ರಮ ಆಕೇರಿಯಾಡ್. ಶುಕ್ರವಾರ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಗೆ ಅಟ್ಟಣೆ ಮಲ್ತಿದೆರೋ. ಬಂಟ್ವಾಳ ತಾಲೂಕು ಮಾಣಿಲದ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರಡು ಆಗಸ್ಟ್ 4 ಶುರುವಾದ ಇರುವ ಮುಟ್ಟ ಶ್ರೀ ಮಹಾಲಕ್ಷ್ಮಿ ಪೂಜೆ ನಡೆತೊಂದುಂಡು. ನಿಚ್ಚಲ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಲು ಕ್ಷೇತ್ರಡು ನಡೆತೊಂದುಂಡು. ಗುರುವಾರ ಶ್ರೀ ಲಕ್ಷ್ಮೀ ಪೂಜೆ ನಡಪಾಯಿರೋ. ಬಾಲಭೋಜನ ಕಾರ್ಯಕ್ರಮ ನಡೆತೊಂದಿತ್ತದು ಅವೆತ ಮುಗಿತಲ ಈ ಪೊರ್ತುಡು ನಡೆತಂಡು. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಊರು ಪರವೂರ್ಲೆನ ಭಕ್ತರು ಪಾಲ್ಗೊಂಡಿರೋ. ಶುಕ್ರವಾರ ವರ್ಷದ ಶ್ರೀ ವರಮಹಾಲಕ್ಷ್ಮಿ ವ್ರತ ಪೂಜೆ ನಡಪೆರೆ ಇತ್ತದು ಅವಕ್ಕೆ ಅಟ್ಟಣೆ ನಡೆತದುಂಡು. ಸ್ವಾಮಿಯ ಬಾದಾರಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಆ ಗಣೇಶನ ಪಾತ್ರಕ್ಕೆ ಪಾತ್ರರಾಗಿ ಮುಂದೆ ಇಲ್ಲಿ ಸಿದ್ದೇಶ್ವರರಾಗಿ ಇನ್ನಷ್ಟು ಸತ್ಕರ್ಮಗಳು ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಶ್ರೀ ಗುರುಗಳ ವಿಲೆ ಮಹಾಗಣೇಶನ ಮಹಿಮೆ, ಮಹಾತಾಯಿಯ ಮಹಿಮೆ ನಿರಂತರವಾಗಿ ಕ್ಷೇತ್ರದಲ್ಲಿ ನಡೆತಕ್ಕಂಥ ಈ ಸತ್ಕರ್ಮದಲ್ಲಿ ಭಾವಿ ಜನಾಂಗಕ್ಕೆ ಸತ್ಕೀರ್ತಿ ಪಾತ್ರರಾಗತಕ್ಕಂಥ ಸದ್ಬೋಧನೆಯನ್ನು ಕೊಡತಕ್ಕಂಥ ಆ ಮಹಾಗಣೇಶನ ಅನುಗ್ರಹ ಎಲ್ಲ ಭಾಗದಲ್ಲಿ ಇರಲಿ. ಶ್ರೀ ಗುರುಗಳ ಶ್ರೀ ಅನುಗ್ರಹದಿಂದ ಇವತ್ತು ಬಾಲಭೋಜನದ ಸಂಧ್ಯಾಕಾಲದಲ್ಲಿ ದತ್ತೆಯಾಗ ಪಾದಕ ಪೂಜೆಯ ಮೂಲಕ ನಡೆಯತಕ್ಕಂಥ ಗುರು ಸೇವೆಯಲ್ಲಿ ಆ ಪರಿಪೂರ್ಣ ರೀತಿ ಏಳಿಗೆಯಲ್ಲಿ ನಡೆಸಿಕೊಡಬೇಕು. ಸವಿತಾ ಸಮಾಜದ ಕಷ್ಟೊಡುಪ್ಪುನ ಸಂಘಟನೆ ಆವಂದಿನ ಭಂಡಾರಿ ಬೇಲೆದಕ್ಲೆಗ್ ತೆನಸುಗಿಟ್ಟುಪಟ್ಟುನ ಕಾರ್ಯಕ್ರಮ ಕುಡ್ಲಾ ಬಿಕರ್ನ ಕಟ್ಟೆದ ಶ್ರೀ ಕ್ಷೇತ್ರ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನೋಡು ನಡೆತಂಡ. ಶಾಸಕರು ವೇದವ್ಯಾಸ್ ಕಾಮತ್, ಸವಿತಾ ಸಮಾಜ ಸಂಘದ ಗುರುಕಾರ್ಯರು ಅರುಣ್ ಭಂಡಾರಿ, ಕಾರ್ಮಿಕ ಇಲಾಖೆದ ಅಧಿಕಾರಿಗಳು ಕಾವೇರಿ ಬೊಕ್ಕ ಮೇರಿ ಪಾಲ್ಗೊಂಡಿರೋ. ಕುಡ್ಲಾ ಬಿಕರ್ನಕಟ್ಟೆ ಶ್ರೀ ಕ್ಷೇತ್ರ ಬಲಮುರಿ ಸಿದ್ಧಿವಿನಾಯಕ ದೇವಸ್ಥಾನಡು ಸವಿತಾ ಸಮಾಜಗೂ ಸರ್ಕಾರದ ನಿಲಿಟ್ಟು ಕಷ್ಟುಡುಪ್ಪುನ ಸಂಘಟನೆ ಆವಂದಿ ಭಂಡಾರಿ ಬೇಲೆದಕ್ಲೆಗ್ ಶಾಸಕೇರಿತ್ತದು ತೆನಸ್ಕಿಟ್ಟುಪಟ್ಟುನ ಕಾರ್ಯಕ್ರಮ ನಡೆತಂಡ.
ಶಾಸಕರು ವೇದವ್ಯಾಸ್ ಕಾಮತ್ ಕಾರ್ಯಕ್ರಮ ಉದ್ದೇಶಿಸಾದ ಪಾತಿರಿಯರು. ಸವಿತಾ ಸಮಾಜದ ಗುರ್ಕಾರ್ಯರ ಅರುಣ್ ಭಂಡಾರಿ, ಸಂಜಯ್ ಮಹಲ್ಯೆ, ಸಿದ್ಧಿವಿನಾಯಕ ದೇವಸ್ಥಾನದ ನಿಲೆಟ್ಟು ರಮೇಶ್ ಕಂಡಿಟ್ಟು ಬೊಕ್ಕ ಮನೋಹರ ರೈ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾವೇರಿ ಬೊಕ್ಕ ಮೇರಿ ಪಾಲ್ದೆತ್ತೊಂಡಿರು. ಇತ್ತೆ ಕುಡೋರೆ ಇನಿತ ಮಲ್ಲ ಸುದ್ದಿಲು. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಸೌಭಾಗ್ಯ. ಉಡುಪಿ ಜಿಲ್ಲೆದ ತಿರುಗಾಟಕ್ಕೂ ಬತ್ತದು ಹೆಬ್ರಿಡ್ ಕೇಂದ್ರ ಕೃಷಿ ಬೊಕ್ಕ ರೈತ ಕಲ್ಯಾಣ ಮಂತ್ರಿ ಶೋಭಾ ಕರಂದ್ಲಾಜೆ. ರಾಜಮಾರ್ಗಡು ಅವಘಡ ತಪ್ಪಾದು ಡ್ರೈವರ್ಲಿನ ಭದ್ರತೆಗಾದು ಸುರತ್ಕಲ್ದ ಪಾವಂಜೆಡು ಸಜ್ಜಿದ ಟ್ರಕ್ ಟರ್ಮಿನಲ್. ಕುಡ್ಲಡು ಡಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಗುರ್ಕಾರ್ಯರು ಡಿಎಸ್ ವೀರಯ್ಯ. ಕದ್ರಿದ ಅರ್ಥ ಹೋಂಡಾ ಮಾರಾಟದ ಅಂಗಡಿಡು ಅಮೇಜ್ ಹೋಂಡಾ ಹೊಸ ಗಾಡಿ ಲೋಕಾರ್ಪಣೆ. ಅತ್ತವರ ಮಿತ್ತಮೊಗೆರಡು ಕೋಟ್ಯಾನ್ಸ್ ಹೋಮಿಯೋಪತಿ ಅಂಡ್ ವೆಲ್ನೆಸ್ ಸೆಂಟರ್ ಉದಿಪನ. ಅಂಬೇಡ್ಕರ್ ಭವನಗೂ ಸಿದ್ದರಾಮಯ್ಯನ ಸರ್ಕಾರ ಬಜೆಟ್ ಬೋಡಾಯ್ನಾತು ಕಾಸುವದಗಾದನು. ಕುಡ್ಲಾ ಉರುವಸ್ರೋರ್ದ ಅಂಬೇಡ್ಕರ್ ಭವನಗೂ ಭೇಟಿ ಕೊಡ್ದು ಮಾಜಿ ಮಂತ್ರಿ ವೀರಮ್ಮನತ್ ರೈ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.